ಕರಾವಳಿಯಲ್ಲಿ ಜಾತ್ರೆ ಉತ್ಸವ ಸರ್ವೇ ಸಾಮಾನ್ಯ. ಆದರೆ ಕಡಲಾಚೆಯ ಕೊಲ್ಲಿ ರಾಷ್ಟ್ರವಾದ ಕತಾರ್ ದೇಶದ ದೋಹಾ ನಗರದಲ್ಲಿ ತುಳುನಾಡ ಜಾತ್ರೆಯೊಂದು ಬಲು ವಿಜೃಂಭಣೆಯಿಂದ ನಡೆಯಿತು. ಅಕ್ಟೋಬರ್ 25ನೇ ತಾರೀಕು ಶುಕ್ರವಾರದಂದು ದೋಹಾದ ಐಡಿಯಲ್ ಇಂಡಿಯನ್ ಶಾಲಾ ಮೈದಾನದಲ್ಲಿ ತುಳುಕೂಟ ಕತಾರ್ ತುಳುನಾಡಿನ ವರ್ಣರಂಜಿತ ಶ್ರೀಮಂತ ಸಾಂಸ್ಕೃತಿಕ ಮೇಳದ ವೈಭವವನ್ನು ಕತಾರ್ಗೆ ಪರಿಚಯಿಸಿತು. ಭಾರತೀಯರಲ್ಲದೆ ಇತರ ದೇಶದ 1500ಕ್ಕೂ ಹೆಚ್ಚು ಜನ ತುಳುನಾಡಿನ ಖಾದ್ಯಗಳಾದ ಕೋಳಿ ಸುಕ್ಕ, ಕೋರಿ ರೊಟ್ಟಿ, ಗೋಳಿ ಬಜೆ, ಚುರ್ಮುರಿ, ಕಪ್ಪ ರೊಟ್ಟಿ, ಸಜ್ಜಿಗೆ ಬಜಿಲ್, ಹಾಲು ಸೇಮಿಗೆ ಹೀಗೆ ಹಲವು ಬಗೆಯ ಖಾದ್ಯಗಳ ಜೊತೆಗೆ ಲಿಂಬೆ ಪಾನಕದ ಸವಿ ಸವಿದ್ರು. ಆಹಾರ ಮಳಿಗೆಗಳಲ್ಲಿ ಭಟ್ರಿನ ಕ್ಯಾಂಟೀನ್, ಪರ್ಪಸ್ ಕಾರ್ನರ್ ಜೊತೆಗೆ ಬ್ಯಾರಿ ದರ್ಬಾರ್ ಇವೆಲ್ಲವೂ ಒಂದೇ ಸೂರಿನಡಿ ಅನೇಕತೆಯಲ್ಲಿ ಏಕತೆಯನ್ನ ಸಾರಿದ್ದು ತುಳುನಾಡಿನ ಬಾಂಧವ್ಯದ ಸಂಕೇತವನ್ನ ತೋರ್ಪಡಿಸಿತು. ಬೆಳಕಿನಡಿಯಲ್ಲಿ ನಡೆದ ಈ ಜಾತ್ರೆಯಲ್ಲಿ ಕೋಳಿಯಂಕ ತಾರಾಯಿದ ಕಟ್ಟ ಜೊತೆಗೆ ಕೈಕುಸ್ತಿ ಜರುಗಿತು. ಇದರಲ್ಲಿ ಪುರುಷರಲ್ಲದೆ ಮಹಿಳೆಯರು ಕೂಡ ತಮ್ಮ ತೋಳ್ಬಲ ಪ್ರದರ್ಶಿಸಿದ್ರು. ಸ್ಟೇಜಿ ಬಲೆ ಮನಸ್ಸಿದ ತಿಂಡಿ ತಿನಿಸಿದ ಕೌಂಟರ್ ಉಂಟು, ಗೊಬ್ಬದ ಕಲಾ ಉಂಟು, ಬರೀಟ್ ಗೇಮ್ಸ್ ಸ್ಟಾಲ್ ಉಂಟು. ಏಳ ಜನ ಇಚ್ಚಿದೆ ಗೇಮ್ಸ್ ಸ್ಟಾಲ್ ಊರೆಲ್ಲ ಬತ್ತೆ ಗೇಮ್ಸ್ ಹೋಗ್ಬಿಡೋದಕ್ಕೆ ಏನೊಂದಿಲ್ಲ. ತುಳುನಾಡಿನಲ್ಲಿರುವಂತಹ ಒಂದು ಸಾಕಷ್ಟು ನಮ್ಮ ಸಾಂಸ್ಕೃತಿಕ ಐಟಮ್ಗಳೇನಿದೆ, ಟ್ರೆಡಿಷನಲ್ ಐಟಮ್ಸ್ ಏನಿದೆ, ತುಳು ವೈಭವ ಅಂತ ಅದು ಒಂದು ಸ್ಟಾಲ್ ಮಾಡಿದ್ದಾರೆ. ಅದರಲ್ಲಿ ಹಿಂದೆ ನಮ್ಮ ಅಜ್ಜ ಪಿಜ್ಜನವರು ಯೂಸ್ ಮಾಡ್ತಿರುವಂಥ ವಸ್ತುಗಳನ್ನು ಒಂದು ಸ್ಟಾಲಲ್ಲಿಟ್ಟು ತೋರಿಸೋದು ಪ್ರಯತ್ನ ಮಾಡ್ತಾರೆ. ಸೊ ಹಾಗೆ ನಿಜವಾಗ್ಲೂ ಒಂದು ನಮಗೆ ಇವತ್ತು ಕತಾರ್ನಿದ್ರು ಕೂಡ ಊರಿನಲ್ಲಿ ನಮಗೆ ಇದ್ದ ಹಾಗೆ ಒಂದು ಅನುಭವ ಆಗ್ತಾ ಇದೆ. ನಿಜವಾಗ್ಲೂ ಒಂದು ಥರದಲ್ಲಿ ಜಾತ್ರೆ ತುಳುಕೂಟದ ಅಧ್ಯಕ್ಷರಿಗೆ ಹಾಗೂ ಸಂಘದ ಎಲ್ಲ ಸದಸ್ಯರುಗಳಿಗೆ, ಕಾರ್ಯಕರ್ತರ ಸಂಘದ ಸದಸ್ಯರುಗಳಿಗೆ. ವರ್ಷಗಳ ಹಿಂದೆ ಕತಾರ್ನ ಪರಿಸರ ಅಭಿಯಾನದಲ್ಲಿ ರಾಷ್ಟ್ರೀಯ ಮಟ್ಟದ ಅಂಬಾಸಡರ್ ರೋಲಿಂಗ್ ಟ್ರೋಫಿ ಗೆದ್ದುಕೊಂಡಂತಹ ತುಳುಕೂಟ ಕತಾರ್ ಪರಿಸರ ಸಂರಕ್ಷಿಸುವ ನಿಟ್ಟಿನಲ್ಲಿ ತುಳು ಜಾತ್ರೆ ಕೂಡ ಪ್ಲಾಸ್ಟಿಕ್ ರಹಿತ ಜಾತ್ರೆಯನ್ನ ನಡೆಸಿ ಪರಿಸರ ಜಾಗೃತಿ ಅಭಿಯಾನ ಇಲ್ಲೂ ಮುಂದುವರೆಸಿತು. ತುಳುಕೂಟ ಕತಾರ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಚೈತಾಲಿ ಉದಯ್ ಶೆಟ್ಟಿ ನೇತೃತ್ವದ ಈ ಜಾತ್ರೆಗೆ ಎಲ್ಲಾ ಸಮುದಾಯದ ಮುಖಂಡರು, ತುಳುಕೂಟದ ಆಡಳಿತ ಸಮಿತಿ ಹಾಗೂ ಸ್ವಯಂ ಸೇವಕರು ಒಗ್ಗೂಡಿ ಸಾಂಪ್ರದಾಯಿಕ ಆಟಗಳು, ಆಹಾರ ಮತ್ತು ಸಂಸ್ಕೃತಿಯ ಅಂಶಗಳನ್ನು ಅಚ್ಚುಕಟ್ಟಾಗಿ ನಡೆಸಿದ ಈ ಮಹಾಜಾತ್ರೆಗೆ ಪ್ರಶಂಸೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಬಲ್ಲಾದಿಗಡೆ ನಮ್ಮ ಈ ಕಾರ್ಯಕ್ರಮ ಮಲ್ಪಟ್ಟು ಊರ್ಜ ನಮ್ಮ ಜನಕಂಡ ಮಾತಾಡಿ ನಮ್ಮ ಏನೊಂದಿಲ್ಲ ಈ ಜಾತ್ರೆ ಮಾತಾಡಲ್ಲ ಸಂತೋಷ ಬರೋಂದುಂಟು. ಈ ಕತ್ತರಡೆ ಮಲ್ಪನಂಜ ಕುಳ್ಳದ ಈ ಜಾತ್ರೆ ಪಟ್ಟ ಕತ್ತರದ ಆಟ ಪಟ್ಟ ಭಾರಿ ಮಲ್ಲ ವಿಶೇಷ. ಇನ್ನು ಒಂಜಿ ಬಾರಿ ಒಂದು ಪೊರ್ತುಡು ಬಸ್ತು ಜನಕ್ಕೂ ಮಾತ್ರ ಸಾವಿರಾರು ಜನ ಬರ್ತದು. ಈ ಬಾರಿ ಒಂದು ಸಕ್ಸಸ್ ಮಲ್ತೇರು, ಯಶಸ್ವಿ ಮಲ್ತೇರು. ಹಿಂದೇನ ಯಶಸ್ವಿ ಮಲ್ಪೇರಿಗೆ ತುಳು ಕೂಟದ ಅಧ್ಯಕ್ಷರಾಯಿನ ಅಂಚನೆ ಆಯ್ತ ಮಾತ ಪದಾಧಿಕಾರಿನಾಗಲು ಮತ್ತು ಮಾತಾಗಲ್ಲ ಬೆನ್ನದ ಈ ಒಂಜಿ ಜಾತ್ರೆಯನ್ನು ಸಕ್ಸಸ್ ಮಾಡ್ತಾರೆ. ಜಾತ್ರೆಗೆ ಮುಖ್ಯ ಪ್ರಾಯೋಜಕರಾಗಿ ಎಟಿಎಸ್ ಸಂಸ್ಥೆಯ ಮುಖ್ಯಸ್ಥ ಮೂಡಂಬೈಲು ರವಿಶೆಟ್ಟಿ, ಸಹ ಪ್ರಾಯೋಜಕರಾಗಿ ಗೋಲ್ಡನ್ ಟ್ರೇಡಿಂಗ್ ಅಂಡ್ ಡೆಕೋರೇಷನ್ನ ಮುಖ್ಯಸ್ಥ ಶ್ರೀಯುತ ಅಸ್ಮತ್ ಅಲಿ, ಕೈರಾಳಿ ರೆಸ್ಟೋರೆಂಟ್ನ ರಾಶದ್ ಸಹಕಾರವಿದ್ರೆ ಕುಶಾಲ್ ಕುಮಾರ್ ಜಾತ್ರೆಗೆ ಸ್ಥಳದ ಪ್ರಾಯೋಜಕರಾಗಿದ್ರು. ಜನಕ್ಕೂ ಸೇರಿದೇರು ಎಡ್ಡೆ ನೊಪ್ಪುಲು ಆಗ್ತದೆ. ಮ್ಯಾಂಗ್ಳೂರು ಫುಡ್ ಇರ್ತದೆ, ಮ್ಯಾಂಗ್ಳೂರು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ತದೆ. ಒಕ್ಕ ಅವತ್ತಂದೆ ನನಗೆ ಎಂಜಾಯ್ ಮಾಡ್ತೀವಿ. ತುಳು ಜಾತ್ರೆ ಬಂಡ ಇನ್ನು ಈತೆಂಡ ಈಗ ಅಪ್ಪ ಭಾರಿ ಶೋಕದ ತುಳು ಜಾತ್ರೆ ಬಂಡ ಜನಕ್ಕಲ್ಲ ತಿಕ್ಕಿದ್ದಾರೆ ಕಡೆ ಅಕ್ಪೇಟೆ ಮಲ್ತಿದ್ದಾರೆ. ಈತೆ ನೆರಳೆಲ್ಲ ಜಾಸ್ತಿ ಬರೋದು ಅಪ್ಪ ಭಾರಿ ಶೋಕ ಆಗ್ತದೆ. ಅಂಜಾರೆ ಕ್ಯಾಂಟೀನ್ ಫಸ್ಟ್ ರೌಂಡ್ ಪೂರ ಖಾಲಿ ಆಗ್ತದೆ.
ಮಾತ್ರ ಇಂಚನೆ ಈ ತುಳುಕೂಟದ ಇಂಚನೆ ತುಳು ಪಲ್ಪ ಇಂಚನೆ ಬ್ಯಾಚ ಕಮ್ಯುನಿಟಿದ ಮಾತ್ರ ಪಲ್ಪಲು ಜಾಸ್ತಿ ಆವೊಂದು ಪಟ್ಟದು ಈ ನಮ್ಮ ಮೆಕ್ಕೊಂಜಿ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಸೊಮ್ಮೆಲು ಅವನೇ ಇಂಚನೆ ನನಗಲ ಮಾತ್ರಲ್ಲ ತುಳು ಬಾಂಧವರು ಮಾತ್ರ ಬರ್ತದ ತುಳುಕೂಟದ ಮಾತೆಲ್ಲ ಇಂಚಿದುಲೆ ಇತ್ತೆ ಮ್ಯಾನರ್ಸ್ ನಡ್ಕೊಂಡು ತುಲೆ. ಕ್ಯಾಮರಾಮ್ಯಾನ್ ಕೆವಿನ್ ಅರನ್ಹಾ ಜೊತೆಗೆ ನಿತೇಶ್ ದೊಡ್ಡಣ್ಣಗುಡ್ಡೆ, ವಿ4 ನ್ಯೂಸ್ 24/7 ದೋಹಾ, ಕತಾರ್.